ಮಾಡುವುದು ನಮ್ಮ ಪಣ. ಪರಿಣಾಮಕಾರಿ ಶಿಕ್ಷಣ ತರಬೇತಿ ನೀಡುವುದು ನಮ್ಮ ಆದ್ಯತೆ. ಉಡುಪಿ ಉಚ್ಚಿಲದವರೆಗೆ ಹಾಗೂ ಕಾರ್ಕಳದಿಂದ ಬೆಳ್ಮಣ್ ಉಚ್ಚಿಲದ ತನಕ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರಿ ಬಂಧುಗಳಾದ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸಾಕಾರಿ ತತ್ವದಂತೆ ಸಪ್ತವರ್ಣದ ಅತ್ಯಂತ ಸುಂದರವಾದಂಥ ಇಡೀ ದೇಶಕ್ಕೆ ವಿವಿಧತೆಯಲ್ಲಿ ಏಕತೆ, ಸರ್ವಜನರ ಸಹಬಾಳ್ವೆ, ಶಾಂತಿ ಸಾಮರಸ್ಯ, ಪ್ರೀತಿ ವಿಶ್ವಾಸದ ದ್ಯೋತಕದ ಧ್ವಜವನ್ನು ಈಗಾಗಲೇ ನಾವು ನಮ್ಮ ನೆಚ್ಚಿನ ಸಹಕಾರಿ ಕ್ಷೇತ್ರದ ಅಜಾತ ಶತ್ರು ನಮ್ಮೆಲ್ಲರ ನಾಯಕರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಮೂಲಕ ಧ್ವಜಾರೋಹಣ ಮಾಡಿ ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರನ್ನು ಸೇರಿ ಈ ಕಾರ್ಯಕ್ರಮವನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ಈ ಒಂದು ಸಹಕಾರಿ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಐಕ್ಯತೆ ಒಮ್ಮತವನ್ನು ಮೂಡಿಸಿದೆ ಅಂತ ಇಲ್ಲಿ ಸೇರಿರುವಂಥ ಅಭೂತಪೂರ್ವವಾದಂಥ ಜನ ಸಮೂಹವೇ ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ತಾವು ಈ ದಿನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಂದು ನಮ್ಮ ಹಿರಿಯರು ಶತಮಾನೋತ್ಸವವನ್ನು ಕಂಡಂಥ ಈ ಒಂದು ಸಹಕಾರಿ ವ್ಯವಸ್ಥೆಗೆ ಬೀಜವನ್ನು ಬಿತ್ತಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟು ದಿನದ ಸಹಕಾರಿ ಸಪ್ತಾಹವನ್ನಾಗಿ ನಾವು 7 ದಿನ ಎಲ್ಲ ಸಹಕಾರಿ ಸಂಘಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಈ ದಿನ ಉಡುಪಿ ಜಿಲ್ಲೆಯ ಸಹಕಾರಿ ಪಿತಾಮಹ, ಇಡೀ ಕರ್ನಾಟಕ ರಾಜ್ಯಕ್ಕೆ ಸಹಕಾರಿ ಕ್ಷೇತ್ರದ ಬೀಜವನ್ನು ಬಿತ್ತಿದಂಥ ಮೊಳಹಳ್ಳಿ ಶಿವರಾಯರ ಹುಟ್ಟೂರಿನಿಂದ ಹೊರಟಂಥ ಈ ಒಂದು ಭವ್ಯ ಮೆರವಣಿಗೆ, ಈ ಕಡೆ ನಮ್ಮ ಕಾರ್ನಾಡು ಸದಾಶಿವರಾಯರ ಹುಟ್ಟೂರಾದಂಥ ಕಾರ್ನಾಡಿನ ಗಡಿಭಾಗವಾದಂಥ ಹೆಜಮಾಡಿಯಿಂದ ಹೊರಟಂಥ ಈ ಒಂದು ವಿಜೃಂಭಣೆಯ ಮೆರವಣಿಗೆ ಇಡೀ ಸಹಕಾರಿ ಕ್ಷೇತ್ರದ ಶಕ್ತಿಯನ್ನು ಇಡೀ ನಮ್ಮ ರಾಜ್ಯಕ್ಕೆ ತೋರಿಸಿಕೊಟ್ಟಂಥ ಈ ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ಈ ದಿನ ನಾವು ಸಹಕಾರಿ ಸಪ್ತಾಹವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇದು ತನ್ನ ಕಾರ್ಯಕ್ರಮ, ತಾನಿರಬೇಕಾದ ಕಾರ್ಯಕ್ರಮ, ನಮ್ಮ ಅಧ್ಯಕ್ಷರಿಗೆ ಗೌರವವನ್ನು ನೀಡುವಂಥ ಕಾರ್ಯಕ್ರಮ ಎಂಬ ಉದ್ದೇಶದಿಂದ ತಾವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಸುಮಾರು 2,000 ಬೈಕು ರ್ಯಾಲಿಗಳ ಮುಖಾಂತರ ಸುಮಾರು 500ಕ್ಕೂ ಮಿಕ್ಕಿ ನಮ್ಮ ವಾಹನಗಳ ಮೂಲಕ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿರಿ. ಅವರ ಧರ್ಮಪತ್ನಿ ಅರುಣಾ ರಾಜೇಂದ್ರ ಕುಮಾರ್ ಅವರನ್ನ ಬೇಬಿ ಸಾಲಿಯನ್ ರವರು ಪುಷ್ಪದೊಂದಿಗೆ ಸ್ವಾಗತಿಸಿಕೊಳ್ಳುವರೆ ಕೋರಿಕೆ. ಸಮಸ್ತ ಸಹಕಾರಿಯ ಗಟ್ಟಿ ಚಪ್ಪಾಳಿಯ ಸ್ವಾಗತವನ್ನು ಬಯಸಿಕೊಂಡವರಿದ್ದೇವೆ. ನಿಮಗಿದು ನಲ್ಮೆಯ ಸ್ವಾಗತ. ಈ ಸಹಕಾರಿ ಸಪ್ತಾಹವನ್ನು ನವೆಂಬರ್ 14ರಿಂದ 20ನೇ ತಾರೀಕಿನವರೆಗೆ ದೇಶದಾದ್ಯಂತ ಸಹಕಾರಿ ಹಬ್ಬವನ್ನಾಗಿ ನಾವೆಲ್ಲ ಆಚರಿಸುತ್ತಿದ್ದೇವೆ. ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಯಾಕೆ ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಸಹಕಾರಿ ರಂಗಕ್ಕೆ ನೀಡಿರ್ತಕ್ಕಂಥ ಅಭೂತಪೂರ್ವ ಕೊಡುಗೆಗೆ ಅವರ ಜನ್ಮ ದಿನಾಚರಣೆಯನ್ನು ನಾವು ಸಹಕಾರಿ ಸಪ್ತಾಹದ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಸುಮಾರು 118 ವರ್ಷಗಳ ಕಾಲದಿಂದ ಈ ಸಹಕಾರಿ ಚಳವಳಿ ಆರಂಭಗೊಂಡಿದೆ. ಇವತ್ತಿನ ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಪಿತಾಮಹರಾಗಿರ್ತಕ್ಕಂಥ ಶಿವರಾಯರನ್ನು ನಾವು ಸ್ಮರಿಸಿಕೊಳ್ಳಬೇಕು. ತದನಂತರ ದಿನಗಳಲ್ಲಿ ನಮ್ಮೆಲ್ಲರ ನೇತಾರ ಸಹಕಾರಿ
ರತ್ನ ಸದಾ ಸಹಕಾರಕ್ಕೆ ಹಾತೊರೆಯುತ್ತಿರ್ತಕ್ಕಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಇಂದು ಇಲ್ಲಿ ಅಭಿನಂದನೆಯನ್ನು ಪಡೆಯಲಿಕ್ಕಿದ್ದಾರೆ. ಈಗಾಗಲೇ ಹೇಳಿರುವಂತೆ ಈ ರಾಜ್ಯ ಕಂಡ ಒಬ್ಬ ಅಪ್ರಮಿತ ಸಹಕಾರಿ ಮಾತ್ರವಲ್ಲದೆ ಅವಿರೋಧವಾಗಿ ಕರ್ನಾಟಕ ರಾಜ್ಯ ಮಾರಾಟ ಮಂಡಳಿಯ ಅಧ್ಯಕ್ಷರಾಗಿ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಈ 7 ದಿನಗಳ ಸಪ್ತಾಹ ಸಹಕಾರ ಕ್ಷೇತ್ರದೆಲ್ಲರೂ ಒಂದೆಡೆ ಸೇರಿ ಚಳುವಳಿ, ಸಾಧನೆ, ಪ್ರಗತಿಯ ಅವಲೋಕನವನ್ನು ನಡೆಸುತ್ತಾರೆ. ಸಾಧನೆ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಮುಂದಿನ ಬೆಳವಣಿಗೆ ಬಗ್ಗೆ ಚಿಂತನೆ ನಡೆಸುತ್ತಾರೆ. ಹಾಗೆ ವೈಫಲ್ಯ, ಹಿಂಜರಿತ ಇದ್ದಲ್ಲಿ ಅದನ್ನು ಸರಿಪಡಿಸುವ ಬಗ್ಗೆಯೂ ಪರಸ್ಪರ ಸಮಾಲೋಚನೆಗಳನ್ನು ನಡೆಸುತ್ತಾರೆ. ಈ ಬಾರಿಯ 69ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಧ್ಯೇಯ ಭಾರತ 75 ಸಹಕಾರ ಸಂಸ್ಥೆಗಳ ಬೆಳವಣಿಗೆ ಮತ್ತು ಮುಂದಿನ ಭವಿಷ್ಯ ಎಂಬುದಾಗಿದೆ. ಬೆಳಗುವುದರ ಮೂಲಕವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ, ಪಂಚ ದೀಪಗಳನ್ನು ಬೆಳಗಿಸುವುದರ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಯಾವುದೇ ದುಷ್ಟ ಶಕ್ತಿಗಳ ವಕ್ರದೃಷ್ಟಿ ಬೀಳದಿರಲಿ ಎಂಬ ಆಶಾಭಾವನೆಯ ಮೇಲೆ ಪಂಚ ದೀಪಗಳನ್ನು ಬೆಳಗಿಸಿ 69ನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನೆ. ಕಡಲ ತಡಿಯ ನಾಡಿನಲ್ಲಿ ಇಂದು ಸಹಕಾರ ಸಪ್ತಾಹದ ಅಖಿಲ ಭಾರತ ಸಹಕಾರ ಸಪ್ತಾಹ ಭಾರತ 75 ಸಹಕಾರ ಸಂಸ್ಥೆಗಳ ಬೆಳವಣಿಗೆ ಮತ್ತು ಮುಂದಿನ ಭವಿಷ್ಯ ಎಂಬ ಧ್ಯೇಯದ ಮೇಲೆ ಉದ್ಘಾಟನೆಯನ್ನ ಕಾಣುತ್ತಿರುವ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಕೆರೆದ ಸಭಾಂಗಣದಲ್ಲಿ ನಡೆಯುತ್ತಿರುವ ಅದ್ಧೂರಿಯ ಕಾರ್ಯಕ್ರಮವಿದೆ. ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನದ ದೀವಿಗೆಯೊಂದಿಗೆ ಸಹಕಾರ ಕ್ಷೇತ್ರದ ದೀಪ. ಸಹಕಾರಿಗಳ ಬಾಳ ಬದುಕಿನಲ್ಲಿ ದೀಪ ನಿತ್ಯ ನಿರಂತರವಾಗಿ ಪ್ರಜ್ವಲಿಸಲಿ ಎಂಬ ಆಶಾಭಾವನೆ ಒಂದೆಡೆಯಲ್ಲಾದರೆ ಮೊಳಹಳ್ಳಿ ಶಿವರಾಯರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿಕೊಂಡ ನಾವು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಸಹಕಾರ ತತ್ವ ಅಳವಡಿಸಿಕೊಂಡು ಬೆಳೀತಾ ಇದೆ. ಇದು ಕೇವಲ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಅಖಂಡ ಭಾರತ ಅನೇಕ ರಾಜ್ಯಗಳಾಗಿ, ಜಿಲ್ಲೆಗಳಾಗಿ, ಅವುಗಳ ಒಳಗೆ ಮತ್ತು ಸಮಾಜದಲ್ಲಿ ನಮ್ಮಲ್ಲಿ ಜಾತಿ, ಮತ, ಪಂಥ, ಪಂಗಡಗಳಲ್ಲಿ ಹಂಚಿರುವ ನಾವೆಲ್ಲ ಸದಾಕಾಲಕ್ಕೂ ಏಳಿಗೆಯನ್ನು ಕಾಣಬೇಕು ಅಂತಿದ್ರೆ ಈ ಸಹಕಾರಿ ತತ್ವ ಒಂದೇ ನಮಗೆ ಸೂತ್ರ. ಆ ಸೂತ್ರ ಅದನ್ನು ನಾವು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಹೇಗೆ ನಾವು ಸಮೃದ್ಧಿಯನ್ನು ಪಡೆದಿದ್ದೇವೆ, ಇದು ಒಂದು ಸಮಾಜಕ್ಕೆ ದೊಡ್ಡ ಪಾಠ. ಆ ಪಾಠವನ್ನು ನಾವು ನಮ್ಮ ಎಲ್ಲ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ, ಎಲ್ಲ ರಂಗಗಳಲ್ಲಿಯೂ ಅಳವಡಿಸಿಕೊಂಡೆವು ಅಂತಂದರೆ ಈ ಅಖಂಡ ಭಾರತ ಸದಾಕಾಲ ಕೂಡ ದೊಡ್ಡದಾಗಿ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಮೆರೆಯಬಹುದು. ಆ ತತ್ವ ಸಮಾಜಕ್ಕೆ ತಿಳಿಯಬೇಕು. ಇವತ್ತು ಈ ಕ್ಷೇತ್ರ ಹಾಗೆ ಸಾಧನೆಯನ್ನು ಮಾಡಿದೆ. ಈ ಸಾಧನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆಯಲಿ ಅಂತ ಆಶಿಸಿ, ಇಲ್ಲಿ ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿರತಕ್ಕಂತಹ ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಸಾಹಸ, ಈ ಅವರ ಪ್ರಯತ್ನದಿಂದಾಗಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಅವರಿಗೆ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾಗಿ ಸತತ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2022 ಉದ್ಘಾಟನಾ ಸಮಾರಂಭದಲ್ಲಿ ಉಡುಪಿ ಜಿಲ್ಲೆಯ ಸರ್ವ ಸಹಕಾರ ಸಂಸ್ಥೆಗಳ ಸಮಸ್ತ ಸಹಕಾರಿಗಳು ಅರ್ಪಿಸುವ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ಸಹಕಾರ ಕ್ಷೇತ್ರದಲ್ಲಿ ತಾವು ಸಾಗಿದ ದಾರಿ ಮತ್ತು ಮಾಡಿರುವ ಸಾಧನೆಗಳಿಂದಾಗಿ ಅಭಿನವ ಮೊಳಹಳ್ಳಿ ಎಂಬ ಕೀರ್ತಿಗೆ ಭಾಜನರಾಗಿರುವೆ. ಸಹಕಾರಿ ತತ್ವ ಮತ್ತು ಧ್ಯೇಯೋದ್ದೇಶಗಳಿಂದ ಪ್ರಭಾವಿತರಾಗಿ ಕಳೆದ 4.5 ದಶಕಗಳಿಂದ ಸಹಕಾರ ರಂಗದಲ್ಲಿ ಶುಕ್ಲ ಪಕ್ಷದ ಚಂದ್ರಮನಂತೆ ಪ್ರವರ್ಧಮಾನಕ್ಕೆ ಬರುತ್ತಾ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ತರುವ ಮೂಲಕ
ದಕ್ಷಿಣ ಕನ್ನಡ ಜಿಲ್ಲೆಯ ಕೀರ್ತಿ ಪತಾಕೆ ವಿಶ್ವ ದಿಗಂತದಲ್ಲಿ ಹಾರಲು ಕಾರಣರಾದವರು ತಾವು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತ 28 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವಿರಿ. ಮುಂಚೆ 25 ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ವಾಮನ ಗಾತ್ರದಲ್ಲಿದ್ದ ಬ್ಯಾಂಕ್ ಅನ್ನು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ 109 ಶಾಖೆಗಳಿಗೆ ವಿಸ್ತರಿಸುವ ಮೂಲಕ ತನ್ನ ವ್ಯವಹಾರವನ್ನು ತ್ರಿವಿಕ್ರಮ ಗಾತ್ರಕ್ಕೆ ಹೆಚ್ಚಿಸಿರುವುದು ತಮ್ಮ ಆಡಳಿತ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಭಾರತೀಯ ಬ್ಯಾಂಕಿಂಗ್ ಇತಿಹಾಸದಲ್ಲಿಯೇ ಪ್ರಥಮ ಪ್ರಯೋಗ. ಜನರ ಮನೆಯ ಬಾಗಿಲಿಗೆ ಬ್ಯಾಂಕ್ ಎಂಬ ಆಶಯದೊಂದಿಗೆ ಸಂಚಾರಿ ಬ್ಯಾಂಕಿಂಗ್ ಅನ್ನು ಕಾರ್ಯರೂಪಕ್ಕೆ ತಂದಿದೆ. ರೈತರಿಗೆ ಹಾಗೂ ಬ್ಯಾಂಕಿನ ಗ್ರಾಹಕರೆಲ್ಲರಿಗೆ ರುಪೇ ಡೆಬಿಟ್ ಕಾರ್ಡ್ ವಿತರಿಸಿದ ರಾಷ್ಟ್ರದ ಪ್ರಥಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಿರಿ. ನವೋದಯ ಸ್ವಸಹಾಯ ಗುಂಪುಗಳ ಮೂಲಕ ಹಳ್ಳಿಯ ಕಟ್ಟ ಕಡೆಯ ರೈತ ಮಹಿಳೆಯು ಆರ್ಥಿಕ ಸ್ವಾವಲಂಬಿಯಾಗುವಲ್ಲಿ ಗಮನವಿಟ್ಟು ದುಡಿದಿರಿ. ಈ ಎಲ್ಲ ಸಾಧನೆಗಳಿಂದ ಬ್ಯಾಂಕಿಂಗ್ ಸೇವೆಯನ್ನು ಸಾಮಾನ್ಯಾತಿ ಸಾಮಾನ್ಯ ರೈತನ ಮನೆಯ ಬಾಗಿಲಿಗೆ ಕೊಂಡೊಯ್ದ ಪರಿಶ್ರಮ ತಮ್ಮದು. 1985ರಿಂದ 91ರವರೆಗೆ ಕಾರ್ಕಳ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಬಜ್ಪೆ ಸಹಕಾರಿ ವ್ಯಾವಸಾಯಿಕ ಸಂಘದ ನಿರ್ದೇಶಕರಾಗಿ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಟ್ರಸ್ಟಿಯಾಗಿ, ನವೋದಯ ಸೌಹಾರ್ದ ಸಹಕಾರಿ ನಿಯಮಿತದ ಸ್ಥಾಪಕ ಅಧ್ಯಕ್ಷರಾಗಿ, ನವದೆಹಲಿಯ ಪ್ರತಿಷ್ಠಿತ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ, ಪ್ರಸಕ್ತ ಕರ್ನಾಟಕ ರಾಜ್ಯ ಸಹಕಾರ ಮಂಡಲದ ಅಧ್ಯಕ್ಷರಾಗಿ ಅವಿರೋಧವಾಗಿ ಸತತ ದ್ವಿತೀಯ ಬಾರಿಗೆ ಆಯ್ಕೆಯಾಗುವ ಮೂಲಕ ಸಹಕಾರ ರಂಗದ ತಮ್ಮ ಮಹಾಯಾನದಲ್ಲಿ ಯಾರೂ ಸ್ಥಾಪಿಸಲಾರದ ಮೈಲುಗಲ್ಲುಗಳನ್ನು ಸ್ಥಾಪಿಸಿರುವ ಹೆಗ್ಗಳಿಕೆ ತಮ್ಮದು. ತಮ್ಮ ಕೀರ್ತಿಯ ಕಿರೀಟದಲ್ಲಿ ತಾವು ಒಂದು ಗರಿಯಾಗಲು ನಿಮ್ಮನ್ನು ಅರಸಿ ಬಂದ ಪ್ರಶಸ್ತಿಗಳು ಒಂದೆರಡಲ್ಲ. ಬ್ಯಾಂಕಿನ ಅತ್ಯುತ್ತಮ ನಿರ್ವಹಣೆಗಾಗಿ 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, ಸ್ವಸಹಾಯ ಸಂಘಗಳ ಉತ್ತಮ ನಿರ್ವಹಣೆಗಾಗಿ 18 ಬಾರಿ ನಬಾರ್ಡ್ ಪ್ರಶಸ್ತಿಗಳನ್ನು ಬ್ಯಾಂಕ್ ಪಡೆದಿದ್ದರೆ, ಸಹಕಾರ ರತ್ನ, ಗೌರವ ಡಾಕ್ಟರೇಟ್, ಮದರ್ ತೆರೇಸಾ ಸದ್ಭಾವನಾ ಪ್ರಶಸ್ತಿ, ಸಹಕಾರ ವಿಶ್ವಬಂಧು ಅಂತಾರಾಷ್ಟ್ರೀಯ ಪ್ರಶಸ್ತಿ 2012, ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್ 2017, ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ 2017, ಮಹಾತ್ಮ ಗಾಂಧಿ ಸಮ್ಮಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ 2019, ಹೀಗೆ ಅವುಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಗ್ರಾಮೀಣ ರೈತರ, ದುರ್ಬಲ ವರ್ಗ ಹಾಗೂ ಕಡುಬಡವರ ಆರ್ಥಿಕಾಭಿವೃದ್ಧಿಗೆ ಹಲವು ರೀತಿಯ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದವರು ನೀವು. ಅವರೆಲ್ಲರ ಆಶೀರ್ವಾದ ಮತ್ತು ದೇವರ ಅನುಗ್ರಹ ಸದಾ ತಮ್ಮ ಮೇಲಿರಲಿ. ಸಹಕಾರ ಕ್ಷೇತ್ರದಲ್ಲಿ ತಮ್ಮ ಸಾಧನೆಗಳು ಅವಿರತವಾಗಿರಲಿ ಎಂಬ ಆಶಯದೊಂದಿಗೆ ಉಡುಪಿ ಜಿಲ್ಲೆಯ ಸರ್ವ ಸಹಕಾರ ಸಂಸ್ಥೆಗಳ ಸಹಕಾರಿಗಳ ವತಿಯಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಹಾಗೂ ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳು. ಅಧ್ಯಕ್ಷರು, ನಿರ್ದೇಶಕರು, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ, ಉಡುಪಿ. 300 ಮರಗಳನ್ನು ಒತ್ತೊತ್ತಾಗಿ ಜೋಡಿಸಿ 4,900 ಸುತ್ತುಮೂರುಗಳನ್ನು ಏಕ ಭಾವಚಿತ್ರವನ್ನು ಈ ಸಂದರ್ಭದಲ್ಲಿ ನೀಡುವರಿದ್ದೇವೆ. ಇವತ್ತು ಇಡೀ ಸಹಕಾರಿ ಕ್ಷೇತ್ರಕ್ಕೆ ಇವತ್ತು ದೇಶದಾದ್ಯಂತ ದೊಡ್ಡ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ
ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಎದುರಿಲ್ಲ ಅನ್ನುವಂಥ ರೀತಿಯ ನಾಯಕತ್ವವನ್ನು ಕೊಟ್ಟಂಥವರು ರಾಜೇಂದ್ರ ಕುಮಾರ್ ಅವರು. ಹೆಚ್ಚಿನ ಅಂಶ ನಾವು ಮೊನ್ನೆ ಇತ್ತೀಚಿನ ದಿವಸ ಕಾಂತಾವರ ಸಿನಿಮಾ ನೋಡಿದ್ದೇವೆ. ಇಡೀ ತುಳುನಾಡು ಮಾತ್ರ ಅಲ್ಲ, ಅವಿಭಾಜ್ಯ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ದೇಶದಾದ್ಯಂತ ವಿಶ್ವದ ನಾನಾ ಕಡೆಯಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿಯ ಮಟ್ಟಿಗೆ ಒಂದು ರೀತಿಯ ವೈಬ್ರೇಷನ್ ಆಯಿತು. ಇವತ್ತು ಅಂತಹ ವೈಬ್ರೇಷನ್ನ ಸಿನಿಮಾವನ್ನು ನೋಡಿದ್ದೇವೆ. ಕಾಂತಾವರ ಸಿನಿಮಾದಲ್ಲಿ ತುಳುನಾಡಿನ ಸಂಸ್ಕೃತಿಯ ಮಟ್ಟಿಗೆ ವೈಬ್ರೇಷನ್ ಆಗಿದ್ರೆ, ಸಹಕಾರಿ ಕ್ಷೇತ್ರದಲ್ಲಿ ವೈಬ್ರೇಷನ್ ಅನ್ನು ಕೊಟ್ಟಂಥವರು ರಾಜೇಂದ್ರ ಕುಮಾರ್ ಅವರು. ಇವತ್ತು DCC ಬ್ಯಾಂಕಿನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ, ರಾಷ್ಟ್ರದ ಇಫ್ಕೋ, ರಾಷ್ಟ್ರದ ಅನೇಕ ಸಹಕಾರಿ ಕ್ಷೇತ್ರದಲ್ಲಿ ಉನ್ನತವಾದಂಥ ಪದವಿಯನ್ನು ಗಳಿಸಿ ಕಟ್ಟ ಕಡೆಯ ಸಹಕಾರಿ, ಪ್ರತಿಯೊಬ್ಬ ಸಹಕಾರಿ ಕೂಡ ಆಧಾರ ಸ್ತಂಭವಾಗಿ ಕೆಲಸ ಕಾರ್ಯ ಮಾಡುವಂಥ ಕೆಲಸ ಕಾರ್ಯವನ್ನು ಪ್ರತಿಯೊಬ್ಬ ಸಹಕಾರಿ ಕೂಡ ನೆನಪಿಸುವಂಥ, ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥ ರೀತಿಯ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಂಥವರು ಶ್ರೀಯುತ ರಾಜೇಂದ್ರ ಕುಮಾರ್ ಅವರು. ಈ ಸಪ್ತಾಹವನ್ನು ದಿವಂಗತ ಮೊಳವಳ್ಳಿ ಶಿವರಾಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ನಾವು ಉದ್ಘಾಟನೆ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿ ಕಲ್ಪವೃಕ್ಷವನ್ನು ಬಿಡುಗಡೆ ಮಾಡುವಂಥದ್ದು, ದೀಪ ಹಚ್ಚುವಂಥ ಕೆಲಸ ಕಾರ್ಯ. ಇವತ್ತಿನ ಈ ಒಂದು ಸಹಕಾರಿ ಸಪ್ತಾಹವನ್ನು ನೋಡಿದರೆ ಹೆಚ್ಚಿನ ಅಂಶ ಇವತ್ತು ರಾಜೇಂದ್ರ ಕುಮಾರ್ ಅವರು ಮೊನ್ನೆ ಇತ್ತೀಚಿನ ದಿವಸ ಕರ್ನಾಟಕ ರಾಜ್ಯದ ರಾಜ್ಯ ಸಹಕಾರ ಮಹಾಮಂಡಳದ ಚುನಾವಣೆ ನಡೆದಂಥ ಸಮಯದಲ್ಲಿ ಹೆಚ್ಚಿನ ಅಂಶ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಒಬ್ಬ ಸಹಕಾರಿ ಅನ್ನುವಂಥ ರೀತಿಯಲ್ಲಿ ಹೆಚ್ಚಿನ ಅಂಶ ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿ ಅದಕ್ಕೆ ನಾಯಕತ್ವವನ್ನು ಕೊಡುವಂಥ ರೀತಿ ಕಾರ್ಯಕ್ರಮವನ್ನು 2ನೇ ಬಾರಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಸಹಕಾರ ಇಲಾಖೆಯ ವತಿಯಿಂದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡವರಿದ್ದೇವೆ. ನಮ್ಮ ನಾಯಕ ನೇರಿದ ಎತ್ತರವನ್ನು ಕಂಡು ಹಿಗ್ಗುವ, ಸಂಭ್ರಮದಿಂದ ಬೀಗುವ ನಮ್ಮ ಇಲಾಖೆಯ ಅಧಿಕಾರಿಗಳು. ನಾವು ಸಹಕಾರಿ ಸಪ್ತಾಹವನ್ನು ಯಾಕಾಗಿ ಆಚರಣೆ ಮಾಡ್ತೇವೆ ಅನ್ನುವಂಥದ್ದು ಅತಿ ಮುಖ್ಯ. ಸಹಕಾರ ಕ್ಷೇತ್ರವನ್ನು ಪ್ರಾರಂಭ ಆಗಿ ಸುಮಾರು 120 ವರ್ಷಗಳ ಇತಿಹಾಸ ಇದೆ. 120 ವರ್ಷಗಳ ಇತಿಹಾಸ ಅಂದರೆ ಬ್ರಿಟಿಷರ ಕಾಲದಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯಿತು. ಜವಾಹರ್ಲಾಲ್ ನೆಹರೂರವರ ಜನ್ಮ ದಿವಸದಿಂದ ನಮ್ಮ ಈ ಸಹಕಾರಿ ಸಪ್ತಾಹ ಮೊದಲನೇ ದಿವಸ ಪ್ರಾರಂಭ ಆಗ್ತದೆ. ಆ ಬ್ರಿಟಿಷರು ಮನಗಂಡಿದ್ದಾರೆ, ಯಾವುದೇ ಒಬ್ಬ ರೈತ, ಕಟ್ಟಕಡೆಯ ರೈತ, ದೇಶದಲ್ಲಿರುವ ಕಟ್ಟಕಡೆಯ ರೈತ, ಕೂಲಿ ಕಾರ್ಮಿಕ, ಇನ್ನೊಬ್ಬ ಅವರನ್ನು ತಲುಪುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಅನ್ನುವಂಥದ್ದನ್ನು ಅವತ್ತು ಬ್ರಿಟಿಷರು ಮನಗಂಡಿದ್ದಾರೆ. ಇವತ್ತು ಯಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದಾರ, ಆ ಬ್ರಿಟನನ್ನೇ ಆಳುವಂಥ ಅವಕಾಶ ಒಬ್ಬ ಭಾರತೀಯನಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ. ಅಂದರೆ ಅವರು ಆಳಿ ಹೋದರೂ ನಾವು ಮುಂದೆ ಅವರನ್ನು ಆಳುವಂಥ ಅವಕಾಶ ಇದೆ ಅಂತೇಳಿದರೆ ಭಾರತೀಯರು ಎಲ್ಲರೂ ಬುದ್ಧಿವಂತರು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಮಹಿಳೆಯರ ಶಿಸ್ತು ಬಗ್ಗೆ ಒಂದು ಮಾತು ಹೇಳಲೇಬೇಕು. ಇವತ್ತು ಆ ಮೆರವಣಿಗೆ ಇವತ್ತಿನ ಉಡುಪಿಯ ಚರಿತ್ರೆಯಲ್ಲಿ ಬರೆದಿಡಬೇಕಾದಂಥ ಒಂದು ಶಿಸ್ತುಬದ್ಧವಾದಂಥ ಮೆರವಣಿಗೆ. ಅದರಲ್ಲಿ ನಾರಿಯರ ಶಕ್ತಿ ಅತಿ ಹೆಚ್ಚಾಗಿ ಸೇರಿಕೊಂಡಿದೆ ಅಂತ ಹೇಳಿಕೆ ನನಗೆ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ನಾವು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಬಂದಿಲ್ಲ, ನಮ್ಮ ಶಕ್ತಿಯನ್ನು ಇನ್ನಷ್ಟು ಬಲಶಾಲಿಗೊಳ್ಳಲಿಕ್ಕೆ ಶಕ್ತಿ ಕೊಡು ಅನ್ನುವಂಥದ್ದಕ್ಕೆ ನಾವು ಮಹಾಲಕ್ಷ್ಮಿ ದೇವರ ಸನ್ನಿಧಿಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇವತ್ತು ನಾನು ಬರುವಾಗ ನಮ್ಮ ಇಲಾಖೆ ಅಧಿಕಾರಿಗಳ ಉಮೇಶ್ ಅವ್ರ ಹತ್ರ ನಾನು ಹೇಳಿದೆ, ಇದು ಸಹಕಾರಿ ಉತ್ಸವ ಜಾತ್ರೆಯ ರೀತಿಯಲ್ಲಿ ನಾವು ಇದನ್ನು
ಮಾಡ್ತೇವೆ. ಯಾಕೆ ಹೇಳಿದರೆ ಇದರಿಂದ ಮುಂದೆ ಇನ್ನಷ್ಟು ಸಹಕಾರಿಗಳು ನಮ್ಮಲ್ಲಿ ಸೇರಿಕೊಳ್ಬೇಕು, ಈ ಸಹಕಾರಿ ಕ್ಷೇತ್ರದ ಪ್ರಯೋಜನವನ್ನು ಪಡೆಯಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ 7 ದಿವಸಗಳ ಕಾಲ ನಾವು ಸಹಕಾರ ಉತ್ಸವವನ್ನು ನಡೆಸ್ತೇವೆ. ಐಕಳ ಭಾವ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ, ಎಲ್ಲೂರು ವಿಶ್ವೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾಗಿ, ಕುಂಜೂರು ದುರ್ಗ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಕಾಪು ಹೊಸಮಾರಗುಡಿ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿ, ಪ್ರಸ್ತುತ ಪ್ರತಿಷ್ಠಿತ ಬಂಟರ ಸಂಘ ಪಡುಬಿದ್ರೆ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಇವರು ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ಪ್ರತಿಷ್ಠಿತ ಎಸ್ಸಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ, ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಸಂಘ ಹಾಗೂ ಕೊಕ್ಕಣ್ಣೆ ರೈತ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆಯನ್ನು ಗುರುತಿಸಿಕೊಂಡು ಇವರ ನರಸಿ ಬಂದ ಪ್ರಶಸ್ತಿಗಳು 10 ಹಲವಾರು. ಕೊಲಂಬೋ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವಂತಹ ಐಕಳ ಭಾವ ದೇವಿ ಪ್ರಸಾದ್ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಗೌರವದ ಅಭಿನಂದನೆ ಮತ್ತು ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ತಳಮಟ್ಟದಿಂದ ಇಂಥ ಕಾರ್ಯಕ್ರಮಕ್ಕೆ ಅವರು ವಿಶೇಷವಾದಂಥ ಗಮನ ಕೊಟ್ಟು ನಮ್ಮ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನವೋದಯ ಸ್ವಸಹಾಯ ಗುಂಪಿನ ಮೂಲಕ ಇರ್ಬೋದು ಅಥವಾ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಂಘಟನೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇವತ್ತು ಅವರ ಸಾಧನೆಯಲ್ಲಿ ಕೂಡ ಅದು ಅಪೆಕ್ಸ್ ಬ್ಯಾಂಕ್ನ ಚೇರ್ಮನ್ ಆಗಿರ್ಬೋದು ಅಥವಾ ಇಲ್ಲಿಯ ಅವಿಭಾಜಿತ ಜಿಲ್ಲೆಯ ಸಾಕಷ್ಟು 100ಕ್ಕಿಂತ ಹೆಚ್ಚಿನ ಶಾಖೆಗಳನ್ನು ಹೊಂದಿರುವಂಥ ದಕ ಜಿಲ್ಲಾ DCC ಬ್ಯಾಂಕ್ನ ಅದರ ನೇತೃತ್ವವನ್ನು ವಹಿಸಿಕೊಂಡು ಕೂಡ ಇವತ್ತು ಬಹಳ ಜನರಿಗೆ ಅದು ಸಹಕಾರಿ ಕ್ಷೇತ್ರದ ಅಥವಾ ಬೇರೆ ಬೇರೆ ಬಂಧುಗಳಿಗೆ ಸಹಾಯ ಸಹಕಾರ ಸಾಲ ಸೌಲಭ್ಯ ಬೇರೆ ಬೇರೆ ಸವಲತ್ತುಗಳನ್ನು ಕೂಡ ಸಾಕಷ್ಟು ಇಲ್ಲಿ ತಂದುಕೊಟ್ಟಿದ್ದಾರೆ. ಹಾಗೆಯೂ ಉಚ್ಚಿಲ ಕ್ಷೇತ್ರ ಇಂದು ಪಾವನವಾಗಿದೆ ಅಂತ ಹೇಳ್ತೇನೆ. ಯಾಕಂದರೆ ಸಾಧಾರಣ ಒಂದು 10ರಿಂದ 15 ಸಾವಿರ ಜನರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ತಾಯಿಯ ದರ್ಶನವನ್ನು ಪಡೆದು ಇವತ್ತು ಸಹಕಾರಿ ಕ್ಷೇತ್ರವು ಇಷ್ಟು ಬೆಳೆಯಲು ಆ ಮಹಾಲಕ್ಷ್ಮಿಯ ಸಾಧ್ಯವೂ ಇಟ್ಟ ಅಂತೇಳಿ ನಾನು ಬಯಸ್ತೇನೆ. ಯಾಕಂದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದಂಥ ಆಯೋಜಕರಿಗೆ ಖಂಡಿತವಾಗಿಯೂ ನಮ್ಮ ಸಮಾಜದ ಎಲ್ಲರ ಪರವಾಗಿ ನಾನು ಕೃತಜ್ಞತೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಹಕಾರಿ ಕಿಂಗನ್ನು ಕೊಡಿಸುವುದರ ಮೂಲಕವಾಗಿ ಸಹಕಾರಿಗಳ ಈ ಒಂದು ಹೆಗ್ಗಳಿಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸುತ್ತಿದ್ದಾರೆ. ಬಹುಶಃ ನಾನು ನೋಡಿದ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಇದಂತ ಭಾವಿಸ್ತೇನೆ. ನನಗೆ ಇದನ್ನೇ ರಾಜ್ಯ ಮಟ್ಟದ ಮಾಡ್ಬೋದಿತ್ತಲ್ಲ ಸರ್ ಅಂತ ನಾನು ಮಾನ್ಯ ಅಧ್ಯಕ್ಷರು ಅಂತ ಹೇಳಿದಾಗ ಅದು ಇದಕ್ಕಿಂತ ಜೋರಾಗಿ ಮಾಡೋಣ ಅಂತ ಹೇಳಿದ್ರು. ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಅವ್ರದ್ದು ಹಿರಿದಾದಂಥ ಪಾತ್ರ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಮಾನ್ಯರ ಈ ಸಹಕಾರ ಕ್ಷೇತ್ರದ ನಡಿಗೆ ಬಹುಶಃ ರಾಜ್ಯ ಮಟ್ಟದಲ್ಲಿ ಅಲ್ಲ ಏಷ್ಯಾ ಖಂಡದಲ್ಲೇ ಅದ್ಭುತವಾದಂಥ ಸಾಧನೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಈ ಕರಾವಳಿ ಈ ಜನ ನೋಡಿದಾಗ ನನಗೆ ಇಲ್ಲಿ ಡೆಪಾಸಿಟ್ ನೋಡಿದ್ರೆ ಪ್ರತಿಯೊಂದು ಸೊಸೈಟಿಯಲ್ಲಿ 300 ಕೋಟಿ 400 ಕೋಟಿ 500 ಕೋಟಿ ಪ್ಯಾಕ್ಸಲ್ಲಿ, ಮತ್ತು ಆ ಪ್ಯಾಕ್ಸದು ಹೇಗೆ ಇದು ನಾನು ಬೈಲಾಡಿನಿಂದ ಬಂದಂಥವನು. ಈ ಡೆಪಾಸಿಟ್ ಯಾರ್ದಂತ ಕೇಳಿದಾಗ ಸರ್ ನೀವು ಇಲ್ಲಿ ಕೋಟ್ಯಾಧಿಪತಿಗಳು ಇಟ್ಟಿಲ್ಲ ಸರ್, ಸಣ್ಣ ಸಣ್ಣ ಜನ ಇಟ್ಟಿದ್ದಾರೆ ಅಂತ. ನನಗೆ ನಿಜವಾಗ್ಲೂ ಇದು ಇಡೀ ಕರ್ನಾಟಕ ಅಲ್ಲ ನಮ್ಮ ವಿಶ್ವಕ್ಕೆ ಹಬ್ಬಬೇಕು. ಈ ಥರದ ಒಂದು ಜನರ ಈ ಕರಾವಳಿ ಜನರ ಮನಸ್ಥಿತಿ ಇದೆಯಲ್ಲ, ಇದು ನಮ್ಮ ಕ್ಷೇತ್ರದಕ್ಕೆ ಅತ್ಯಂತ ಸೂಕ್ತ ಮತ್ತು ಮಾದರಿ ಅಂತ ನಾನು ಭಾವಿಸಿ ಉಡುಪಿ ಜಿಲ್ಲೆಯಲ್ಲಿ ಕಳೆದ 69 ವರ್ಷಗಳಲ್ಲಿ ನಾನು ಕಂಡುಕೊಂಡಂತೆ ಸಹಕಾರ ಸಪ್ತಾಹ, ಜಿಲ್ಲೆಯ ಸಹಕಾರ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಾಭೂತ ಕಾರ್ಯಕ್ರಮ. ಇದಕ್ಕೆ ಕಾರಣೀಕರ್ತರು ಇವತ್ತು ನಾನು ಈಗಾಗಲೇ ಹೇಳಿದಂತೆ ಸಮಸ್ತ ಸಹಕಾರಿಗಳನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮಗೊಂದು ಘನತೆ ಗೌರವ ಬರಲಿಕ್ಕೆ ಕಾರಣೀಕರ್ತರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಅದರೊಂದಿಗೆ ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳು, ಇಡೀ ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರು, ನಿರ್ದೇಶಕರು, ನೌಕರ ವೃಂದ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಈ ದಿನ ನಮ್ಮ ಜಿಲ್ಲೆಯ ಸಹಕಾರಿಗಳ ಶಕ್ತಿ ಪ್ರದರ್ಶನ ಮಾಡಬೇಕು. ಅನೇಕ ಸಮಸ್ಯೆಗಳಲ್ಲಿ ನಾವಿದ್ದೇವೆ. ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳಲ್ಲಿ ನಾವು ಇವತ್ತು ತೊಂದರೆ ಪಡ್ತಾ ಇದ್ದೇವೆ.
ಆ ಎಲ್ಲ ತೊಂದರೆಗಳನ್ನು ನಿವಾರಿಸಬೇಕಾದ್ರೆ ನಾವು ಇವತ್ತು ನಮ್ಮ ಶಕ್ತಿ ಪ್ರದರ್ಶನ ಮಾಡಲೇಬೇಕೆನ್ನಂಥ ಉದ್ದೇಶ ಇಟ್ಕೊಂಡು ಸರಿಸುಮಾರು 2,000 ದ್ವಿಚಕ್ರ ವಾಹನಗಳು, 1,000 4 ಚಕ್ರದ ವಾಹನಗಳು ಇವತ್ತು ವಾಹನ ಜಾಥಾದ ಮುಖಾಂತರ, ವಿಶೇಷವಾಗಿ ನವೋದಯ ಸ್ವಸಹಾಯ ಸಂಘದ ಗೌರವಾನ್ವಿತ ನನ್ನ ಹಿರಿಯ ಕಿರಿಯ ಸಹೋದರಿಯರು ಅವರೆಲ್ಲ ಬೆಳಿಗ್ಗೆ 7:30 ಗಂಟೆಗೆ ತಂದೆ ಮನೆ ಬಿಟ್ಟಿದ್ದಾರೆ. ದೂರದ ಶಿರೂರು ಇರ್ಬೋದು, ಬೈಂದೂರು ಇರ್ಬೋದು, ಕುಂದಾಪುರ ಇರ್ಬೋದು, ಕಾರ್ಕಳ ಇರ್ಬೋದು, ಬೆಳಮಣ್ಣಿ ಇರ್ಬೋದು, ಬೆಳಿಗ್ಗೆ 7:30 ಗಂಟೆಯಿಂದ ಮನೆಯಿಂದ ಹೊರಟು ಸುಮಾರು 2 ಕಿಲೋಮೀಟ್ರ್ ದೂರದ ಈ ಒಂದು ವಾಹನ ಜಾಥಾ ಇರ್ಬೋದು, ಮೆರವಣಿಗೆ ಇರ್ಬೋದು, ಟ್ಯಾಬ್ಲೋ ಇರ್ಬೋದು, ಇದೆಲ್ಲದೊಂದಿಗೆ ಇವತ್ತು ಮೆರವಣಿಗೆಯಲ್ಲಿ ಬಂದು ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಕಾರಣೀಕರ್ತರಾದ ಸಮಸ್ತ ಸಹಕಾರಿಗಳಿಗೆ ನಾನು ಜಿಲ್ಲಾ ಸಹಕಾರಿ ಯೂನಿಯನ್ನ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ನಾಯಕರು ಅವರು ಇನ್ನೊಬ್ಬ ನಾಯಕನನ್ನು ಬೆಳೆಸುವಂಥ ಒಂದು ಮನೋಸ್ಥಿತಿ. ನಾನು ನನ್ನ ವೈಯಕ್ತಿಕ ಹೇಳೋದಾದರೆ ಅತ್ಯಂತ ಬಾಲ್ಯದಲ್ಲಿ 17ನೇ ವರ್ಷಕ್ಕೆ ನಾನು ಸಹಕಾರಿ ಕ್ಷೇತ್ರಕ್ಕೆ ನಾನು ತೊಡಗಿಸಿಕೊಂಡೆ. ಸುಮಾರು 4 ದಶಕಗಳ ಕಾಲ ಸಂಸ್ಥೆಯಲ್ಲಿ ಸೇವೆ ಮಾಡುವ ಅವಕಾಶ ಆಯಿತು. ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಎಲ್ಲರನ್ನು ಸೇರಿಸಿಕೊಂಡು ಸೇವೆ ಮಾಡುವ ಅವಕಾಶವನ್ನು ನನಗೆ ಆ ಪರಮಾತ್ಮನು ನೀಡಲಿಕ್ಕೆ ಹೋಗಿ ತದನಂತರದ ದಿನಗಳಲ್ಲಿ ಇವತ್ತು ಸರಿಸುಮಾರು 800 ಸಹಕಾರಿ ಸಂಸ್ಥೆಗಳುಳ್ಳ ಈ ಜಿಲ್ಲೆಯ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾಗಲಿಕ್ಕೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಮಹಾಮಂಡಲ ಇದರ ಒಬ್ಬ ನಿರ್ದೇಶಕನಾಗಲಿಕ್ಕೆ, ಅದರೊಂದು ವಿಶೇಷವಾಗಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತವನ್ನು ಪಡ್ಕೊಳ್ಳಿಕ್ಕೆ ಕಾರಣೀಕರ್ತರಾದರು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಸಮಸ್ತ ಸಹಕಾರಿಗಳ ಪರವಾಗಿ ಮನವಿಯನ್ನು ನೀಡುವಂತಹ ಸಂದರ್ಭ. ನಮ್ಮೆಲ್ಲರ ಆಶಯವನ್ನು ಹೊತ್ತಿರುವ ಈ ಮನವಿ ಪತ್ರವನ್ನು ಉಚ್ಚಿಲದ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನಮ್ಮ ನಾಯಕರಿಗೆ ನೀಡಿದ್ದೇವೆ.